ಮಂಗಳೂರು ಕೃಷಿಕರ ಸಹಕಾರಿ ಸಂಘ ನಿಯಮಿತ ಮಾಸ್ ಲಿಮಿಟೆಡ್ ವತಿಯಿಂದ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಹಕಾರದೊಂದಿಗೆ ಸುಳ್ಯ ಅಡಿಕೆ ಸಂಸ್ಕರಣೆ ಘಟಕದ ಉದ್ಘಾಟನಾ ಕಾರ್ಯಕ್ರಮವು ಫೆಬ್ರವರಿ 28ರಂದು ಸುಳ್ಯದ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಮಾಸ್ ಲಿಮಿಟೆಡ್ನ ಅಧ್ಯಕ್ಷರಾದ ಕೆ ಸೀತಾರಾಮ ರೈ ಸವಣೂರು ತಿಳಿಸಿದ್ದಾರೆ. ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾಹಿತಿ ನೀಡಿದರು. ಅಡಿಕೆ ಕೃಷಿಗಳ ಹಿತದೃಷ್ಟಿಯಿಂದ ಸುಳ್ಯ ಅಡಿಕೆ ಸಂಸ್ಕರಣೆ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುಳ್ಯದ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಯೊಟ್ಟು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಎಸ್ಎನ್ ಮನ್ಮಥ, ಎಪಿಎಂಸಿ ಮಾಜಿ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ, ಕಾರ್ಯದರ್ಶಿ ರವೀಂದ್ರ ಉಪಸ್ಥಿತರಿರಲಿದ್ದಾರೆ ಎಂದರು. ಈಗಾಗಲೇ ನಾವು ಕಾವಿನಲ್ಲಿ ಒಂದು ನೆಂಟಿಕಲ್ನಲ್ಲಿ ಒಂದು ಖರೀದಿ ಸೆಂಟರ್ ಅನ್ನು ಓಪನ್ ಮಾಡಿದೆ. ಈಗಾಗಲೇ ನಮ್ಮ ಅಡಿಕೆ ಸುಳ್ಯದಲ್ಲಿ ಖರೀದಿ ಮಾಡಿದ್ರು ನಾವು ಬೈಕಂಪಾಡಿಗೆ ಹೋಗಿ ಅಲ್ಲಿ ಇದು ಗಾರ್ಬ್ಲಿಂಗ್ ಎಲ್ಲ ಆಗಿ ಮತ್ತೆ ಗುಜರಾತ್ ಇತ್ಲಾಗೆ ಹೋಗತಕ್ಕಂಥ ಒಂದು ವ್ಯವಸ್ಥೆ. ಸಂಪಾಜೆಯಿಂದ ಬೈಕಂಪಾಡಿಗೆ ಹೋಗುವ ಖರ್ಚು ವೆಚ್ಚಗಳನ್ನು ನೀವು ನೋಡಿದ್ರೆ ಅದು ನಮ್ಮ ಇದಕ್ಕೆ ನಿಲುಕದಂತ ಒಂದು ವ್ಯವಸ್ಥೆ. ಅದಕ್ಕಾಗಿ ನಾವು ಈಗಾಗಲೇ ಅದು ಬಂದಾಗಿದೆ. ಅದನ್ನು ಈ ಗಾರ್ಬ್ಲಿಂಗ್ ಸೆಂಟರ್ ಅನ್ನು ಇಲ್ಲಿ ಓಪನ್ ಮಾಡಿ ಇಲ್ಲೇ ಎಲ್ಲ ಸಂಸ್ಕರಣೆ ಮಾಡಿ ಇಲ್ಲಿಂದಲೇ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ. ಸುಳ್ಯ, ಪುತ್ತೂರು, ಕಡಬದ ಈ 3 ತಾಲೂಕಿನ ಅಡಿಕೆ ಇಲ್ಲಿಗೆ ಬಂದು ಇಲ್ಲೇ ಸಂಸ್ಕರಣೆಗೊಳ್ಳುವಂತ ಒಂದು ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದನ್ನು ನಾಳೆ 28ನೇ ತಾರೀಕು ಶುಕ್ರವಾರ 10 ಗಂಟೆಗೆ ನಮ್ಮ ಜನಪ್ರಿಯ ಶಾಸಕಿಯರಾದಂಥ ಭಾಗೀರಥಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಆ ದೇಶದ ಅಧ್ಯಕ್ಷತೆಯನ್ನು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು, ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರು ಆಗಿರತಕ್ಕಂಥ ಶಶಿಕುಮಾರ್ ರೈ ಬಾಲ್ಯೊಟ್ಟು ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು, ಐವರ್ನಾಡು ಸಿಎ ಬ್ಯಾಂಕಿನ ಅಧ್ಯಕ್ಷರಾದ ಮನ್ಮಥ ವಹಿಸಿಕೊಳ್ತಾರೆ. ಎನ್ ಜಯಪ್ರಕಾಶ್ ರೈ ಮಾಜಿ ಎಪಿಎಂಸಿ ಅಧ್ಯಕ್ಷರು ಉಪಸ್ಥಿತರಿರ್ತಾರೆ ಮತ್ತು ಎಪಿಎಂಸಿನ ಕಾರ್ಯದರ್ಶಿ ರವೀಂದ್ರ ಅವರು ಕೂಡ ಅವತ್ತು ಉಪಸ್ಥಿತರಿದ್ದು ಒಂದು ಅರ್ಧದಿಂದ 1 ಗಂಟೆಯ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದು ನಮ್ಮ ಗಮನಕ್ಕೆ ಮತ್ತು ರೈತರ ಹಿತದೃಷ್ಟಿಯಿಂದ ಇದು ಹೆಚ್ಚು ವ್ಯಾಪಕ ಪ್ರಚಾರಗೊಳ್ಳಬೇಕು. ಅಡಿಕೆ ಆದಷ್ಟು ನಮಗೂ ಕ್ಯಾಂಪ್ಕೋದವರು ನಮ್ಮ ದೊಡ್ಡ ಸಂಸ್ಥೆ, ನಮ್ಮ ಅದರೊಟ್ಟಿಗೆ ಒಂದು ಸಣ್ಣ ಸಂಸ್ಥೆ, ನಮ್ಮದು ಯಾರಿಗೂ ಕಾಂಪಿಟಿಷನ್ ಅಥವಾ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾಸ್ ಲಿಮಿಟೆಡ್ನ ಉಪಾಧ್ಯಕ್ಷ ಬಿ ಪ್ರದೀಪ್ ಯಡಿಯಾಳ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಟಿ ಮಹಾಬಲೇಶ್ವರ ಭಟ್, ಮುಖ್ಯ ಮಾರುಕಟ್ಟೆ ಅಧಿಕಾರಿ ಕೆಎಂ ಲೋಕೇಶ್, ಶಾಖಾಧಿಕಾರಿ ಧನಂಜಯ ಎಂಎನ್ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.